ಮನೆಗೆ ಇವತ್ತು ಯಕ್ಷಗಾನದವರು ಬರ್ತಾರೆ. ಮನೆ ಮನ ಯಕ್ಷಗಾನ ಅಂತ ಹೇಳಿ ಅವರು ಇಲ್ಲಿ ಹಾಕಿಕೊಂಡು ಚಿಲಕವನ್ನು ಕೂಡ ಇಂದಿನ ದಿವಸ ನಾವು ಮನೆ ಮನೆ ಯಕ್ಷಗಾನವನ್ನ ಆಡಿ ತೋರಿಸಲು ನಿಮ್ಮ ಮನೆಗೆ ಬಂದಿದ್ದೇವೆ. ಯಾಕಾಗಿ ಈ ಮನೆ ಮನೆ ಯಕ್ಷಗಾನ ವಿಗ್ರಹವನ್ನು ಶೃಂಗಾರ ಮಾಡಿಕೊಂಡು ಮನೆ ಮನೆಗೆ ಬರ್ತೇವೆ ನಾವು. ಕೆಲವು ವೃದ್ಧರು ಕೂಡ ಆ ಒಂದು ಯಕ್ಷಗಾನವನ್ನು ಅವರ ಕಣ್ಣ ಮುಂದೆ ಆಡಿ ತೋರಿಸುವಾಗ ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಮಲಗಿದಂಥ ಬೆಡ್ಡಿನ ಎದುರುಗಡೆಗೆ ನಾವು ಒಂದು ಯಕ್ಷಗಾನವನ್ನು ಮಾಡುವಾಗ ಅವರು ಪಡುವಂತ ಆನಂದ ಅಷ್ಟಿಷ್ಟಲ್ಲ. ಎದುರುಗಡೆಗೆ ನಾವು ಯಕ್ಷಗಾನವನ್ನು ಮಾಡುವಾಗ ಆನಂದ ಅಷ್ಟಿಷ್ಟಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಮ್ಯಕ್ ಜೈನ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಇವತ್ತು ಯಕ್ಷಗಾನದವರು ಬರ್ತಾರೆ. ಏನಪ್ಪ ಅಷ್ಟು ದೊಡ್ಡ ಟೀಮ್ ಮನೆಗೆ ಬರ್ತದ ಅಂತ ಅಂದ್ಕೊಳ್ಬೇಡಿ. ಇದು ಚಿಕ್ಕ ಮೇಳ ಅಂತ ಹೇಳಿ 6ರಿಂದ 7 ಜನ ಇರುವಂಥ ಟೀಮ್ ಚಿಕ್ಕ ಮೇಳ ಅಂತ ಹೇಳಿ ಇವರು ನಮ್ಮ ಮನೆಗೆ ಬರ್ತಾರೆ. ಇಲ್ಲಿ ನೋಡಿ, ನಿನ್ನೆ ನಮಗೆ ಇದು ಕಾಗದ ಕೊಟ್ಟು ಹೋಗಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಸಂಚಾರಿ ತಿರುಗಾಟದ ಯಕ್ಷಗಾನ ಮೇಳ ಅಂತ ಹೇಳಿ ಕನ್ಯಾನದವರು ಇವರು ಮನೆ ಮನೆಗೆ ಬಂದು ಯಕ್ಷಗಾನ ಸೇವೆಯನ್ನು ಮಾಡ್ತಾರೆ. ಅಂದರೆ ನಾವು ಹೆಚ್ಚಾಗಿ ಏನು ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು ಇದೆಲ್ಲ ಕೇಳಿದ್ದೇವೆ. ಬಟ್ ಚಿಕ್ಕ ಮೇಳ ಅಂತ ಹೇಳುವಂಥದ್ದು ನಾವು ಅಷ್ಟೇನು ಕೇಳಲಿಲ್ಲ, ಹೆಚ್ಚಿನವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಸೊ ಅವರು ನಮ್ಮ ಮನೆಗೆ ಇವತ್ತು ಬರಲಿಕ್ಕಿದ್ದಾರೆ, ಯಕ್ಷಗಾನ ಸೇವೆಯನ್ನು ನೀಡಲಿಕ್ಕಿದ್ದಾರೆ. ಅಂದರೆ ಒಂದು ಒಳ್ಳೆ ಉದ್ದೇಶವಿಟ್ಕೊಂಡು ಮಾಡ್ತಿರುವಂಥದ್ದು. ಇದರಿಂದ ಬಂದಂತಹ ಹಣವನ್ನು, ಇದರಿಂದ ಬಂದಂತಹ ದೇಣಿಗೆಯನ್ನು ಇವರು ಅಂಗವಿಕಲರಿದ್ದರೆ ಅಥವಾ ಅನಾರೋಗ್ಯ ಪೀಡಿತರಿದ್ದರೆ ಅಥವಾ ಕೆಲವೊಂದು ದೇವಸ್ಥಾನಗಳಿಗೆ ಹೀಗೆ ಅವರು ಡೊನೇಟ್ ಮಾಡ್ತಾರೆ. ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು. ಇದು ಮನೆ ಮನ ಯಕ್ಷಗಾನ ಅಂತ ಹೇಳಿ ಅವರು ಮನೆಗಳಿಗೆ ಹೋಗುವಾಗ ಅವರ ತಂಡದೇನು ಪ್ರತಿಷ್ಠಾ ಮೂರ್ತಿಯನ್ನು ಅವರು ಹಿಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಸ್ವಸ್ತಿಕಕ್ಕೆ ಅಕ್ಕಿ ಹೀಗೆಲ್ಲ ಇಡ್ಲಿಕ್ಕುಂಟು, ಅದನ್ನೆಲ್ಲ ರೆಡಿ ಮಾಡಲಿಕ್ಕುಂಟು. ಈಗ ಟೈಮ್ 5:30 ಆಗ್ತಾ ಬಂತು. 6ರಿಂದ 11 ಗಂಟೆ ತನಕ ಟೈಮಿಂಗ್ಸ್. ಅಂದರೆ ತುಂಬ ಮನೆ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ಮನೆಯಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 1/4 ಗಂಟೆ ಸ್ಪೆಂಡ್ ಆದರೂ ಕೂಡ ತುಂಬ ಮನೆಗೆ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಹತ್ತಿರ ಕೆಲವು ಮನೆಗೆಲ್ಲ ಕೊಟ್ಟು ಹೋಗಿದ್ದಾರೆ ಇವತ್ತು ಬರ್ತೇನೆ ಅಂತ ಹೇಳಿ. ಹಾಗೆ ಇವತ್ತು ಅವರು ಬಂದ ಮೇಲೆ ಯಕ್ಷಗಾನದ ಅವರೇನು ಇಲ್ಲಿ ಸೇವೆ ಮಾಡ್ತಾರೆ ಅದರ ವಿಡಿಯೋವನ್ನು ನೆಕ್ಸ್ಟ್ ತೋರಿಸ್ಲಿಕ್ಕಿದ್ದೇನೆ. ಅದೇ ರೀತಿ ಹೆಚ್ಚಿನವರಿಗೆ ಈ ಚಿಕ್ಕ ಮೇಳದ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಈವನ್ ನನಗೂ ಕೂಡ ಅಷ್ಟೊಂದು ಅದರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅವರಲ್ಲೇ ಒಂದಿಬ್ಬರ ಹತ್ರ ನಾನು ಮಾತಾಡಿಸುವಂತಹ ಪ್ರಯತ್ನ ಪಡ್ತೇನೆ. ಅವರ ಹತ್ರ ಇವರ ಮನೆ ಮನ ಯಕ್ಷಗಾನ ಅಂತ ಒಂದು ಅಟ್ರಾಕ್ಟಿವ್, ಅದೊಂದು ಕಾನ್ಸೆಪ್ಟೇ ಒಂದು ಒಳ್ಳೆದಿದೆ. ಅದರ ಬಗ್ಗೆ ಹಾಗೂ ಈ ಚಿಕ್ಕ ಮೇಳದ ಬಗ್ಗೆ ಎರಡರ ಬಗ್ಗೆ ಕೂಡ ನಾನು ಮಾತಾಡಿಸ್ತೇನೆ. ಅದರ ವಿಡಿಯೋದ ಕ್ಲಿಪ್ಪನ್ನು ಈ ವಿಡಿಯೋದ ಎಂಡಲ್ಲಿ ಹಾಕಿರ್ತೇನೆ. ಲೆಟ್ಸ್ ವಾಚ್.
ಎಲ್ಲಿಗೆ ಕೇಳುವುದು ನಿಮ್ಮ ಹತ್ರ. ಈ ಸಂದರ್ಭದಲ್ಲಿ ಹೊರಟದ್ದು ಹೌದು. ಎಲ್ಲಿಗೆ ಎಂಬುದಾಗಿ ಯಾರು? ಕೀರವಾಣಿ ದುಷ್ಟನಂತ ನರಕಾಸುರನು ಸ್ವರ್ಗಲೋಕಕ್ಕೆ ದಾಳಿಸಿದ್ದಾನೆ. ಸಮಸ್ತ ದೇವತೆಗಳನ್ನು ಸೋಲಿಸಿದ್ದಾನೆ. ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ. ದೇವೇಂದ್ರ ಬಂದು ದೂರುತ್ತಿದ್ದಾನೆ. ಅತಿ ಶೀಘ್ರದಲ್ಲೇ ಆತನ ವಧೆಯಾಗಬೇಕು ಎಂಬುದಾಗಿ ಮಾತು ಕೊಟ್ಟಿದ್ದೇನೆ. ಸ್ವರ್ಗಕ್ಕೆ ಬರುತ್ತೇನೆ ಎಂಬುದಾಗಿ. ಈ ಸಂದರ್ಭದಲ್ಲಿ ನರಕಾಸುರನ ವಧೆಯ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಗರುಡಾರೂಢನಾಗಿ ಆಯುಧಾಭಾಣಿಯಾಗಿ ರಕ್ಷಣಾ ಕವಚವನ್ನು ಧರಿಸಿಕೊಂಡು ದುಷ್ಟರಂತ ಆ ಅಸುರರ ವಧೆಗಾಗಿ ಸ್ವರ್ಗಕ್ಕೆ ಹೋಗುತ್ತಾ ಇದ್ದೇವೆ. ಹೌದು, ವರ್ಷವಾಯಿತು ಸ್ವಾಮಿ. ಯಾಕೆ
ಹರುಷವೇ ಹಾ. ನಿನ್ನ ನಗುವನ್ನು ಮುಖದಲ್ಲಿ ಇವತ್ತೇ ಕಂಡದ್ದು ನಾನು. ಹೌದಾ ಸ್ವಾಮಿ? ಏನು ಇಷ್ಟೊಂದು ಹರುಷ? ನೀವು ಹೊರಟದ್ದು ಸ್ವರ್ಗಕ್ಕಲ್ಲ. ನಾನು ಸ್ವರ್ಗಕ್ಕೆ ಹೌದು ಹೌದು. ಅದರಲ್ಲಿ ಆ. ನನಗೆ ಹರ್ಷವಾದದ್ದು ಯಾಕೆ ಅಂತ ಹೇಳಿದ್ರೆ ಆ. ನಿಮ್ಮ ಜೊತೆಗೆ ಆ. ನಾನು ಬರುತ್ತೇನೆ ಸ್ವರ್ಗಕ್ಕೆ ಆ. ನಾನು ಯುದ್ಧಕ್ಕೆ ಭಾಮ. ಗೊತ್ತುಂಟು ಸ್ವಾಮಿ, ರಕ್ಕಸರಿದ್ದಾರೆ, ಗೊತ್ತುಂಟು. ದೊಡ್ಡ ದೊಡ್ಡ ಕಣ್ಣಿನವರು. ಯಾರೇ ಬರ್ಲಿ ಆ. ಈ ತರ ಎಲ್ಲ ಹೇಳಿ ನನ್ನನ್ನು ಸುಮ್ಮನಾಗಿಸುವುದು ಬೇಡ. ಆ. ರಕ್ಕಸರು ಬಂದ್ರೆ ಬರಲಿ, ಆ. ಯುದ್ಧ ಮಾಡುವುದಕ್ಕಾಗಿ ಆ. ನಾನೇನು ಸಾಮಾನ್ಯ ತರುಣಿ ಅಲ್ಲ. ಓಹೋ. ನಾನು ಕೂಡ ಯಾರ ಮಗಳು? ಹ್ಮ್. ಸತ್ಯಾಜಿತನ ಮಗಳು. ಕ್ಷತ್ರಿಯಾಣಿ ಇದ್ದೇನೆ. ಕತ್ತಿ ವರಸೆ ಬಿಲಿವಿದ್ದೆ ಎಲ್ಲವೂ ನನಗೂ ತಿಳಿದಿದೆ. ನಿಮ್ಮ ಸರಿ ಸಮಾನರಾಗಿ ಆ. ಅವರೊಂದಿಗೆ ಯುದ್ಧವನ್ನು ನಾನು ಮಾಡುತ್ತೇನೆ. ಆ. ಆದರೆ ಯಾಕೆ ನಾನು ಹೊರಟದ್ದು ಯಾಕೆ? ಹನ್ನೊಂದು ದಿವಸ ನನಗೆ ಕೊಟ್ಟಂತಹ ಮಾತು ನೀವು. ಮಾತು ಹೌದು. ಯಾವ ಸಂದರ್ಭ? ನಿಮ್ಮ ಅಂತಃಪುರಕ್ಕೆ ಯಾರಾದ್ರೂ ಬಂದಿದ್ದಾರಂದೊಮ್ಮೆ? ಯಾರಾದರೂ ಬಂದಿದ್ದರು? ಅವ್ರು ಹಾಗೆ ಬಂದಿದ್ದಾರಾ? ಹಾಗೆ ಬರಲಿಲ್ಲ, ವೀಣೆಯನ್ನು ಹಿಡ್ಕೊಂಡು ಬಂದಿದ್ದರು. ಅದು ಬಿಡು, ಅದಿದ್ದದ್ದೇ ಅವ್ರ ಹತ್ರ. ವಿಶೇಷವಾಗಿ ಒಂದು ಪುಷ್ಪವನ್ನು ತಂದ್ರ? ಪುಷ್ಪ ತಂದಿದ್ದರು. ಹೌದಾ? ಒಂದೇ ಒಂದು ಪುಷ್ಪ ಅಲ್ವಾ? ಒಂದೇ ಒಂದು ಈಗ ನೆನಪಿಗೆ ಬರ್ತಾ ಇದೆ. ಗೊತ್ತಲ್ಲ? ಹೌದು ಹೌದು. ಒಂದೇ ಒಂದು ಪುಷ್ಪವನ್ನು ನಿಮ್ಮ ಪ್ರೀತಿಯ ಮಡದಿ ರುಕ್ಮಿಣಿಗೆ ನಿಮ್ಮ ಕೈಯಾರೆ ಮುಡಿಸಿದ್ದು ಹೌದಲ್ಲ? ಹೌದು, ಹೌದು. ಆ ದಿವಸ ನಾನು ಕೋಪಗೊಂಡಿದ್ದೇನೆ. ಹ್ಮ್. ಅಂತಃಪುರಕ್ಕೆ ಬಂದಿದ್ದೀನಿ, ಹೌದು. ಬಾಗಿಲನ್ನು ಮುಚ್ಚಿದ್ದೇನೆ. ಆ. ನೀವು ಎಷ್ಟು ಕೇಳಿಕೊಂಡ್ರು ನಾನು ತೆಗೀಲಿಲ್ಲ. ನಾನು ಹೇಗೆ ಕರೆದದ್ದು? ಬಾಮ, ಸತ್ಯಭಾಮ, ಅದೆಲ್ಲ ಇರ್ಲಿ. ಇಲ್ಲಿ ಬಾಮ ಅಂತ ಕರೆದ ನೀ ಬಂದಿದ್ಯಾ? ಎಲ್ಲಿಗೆ ಬರ್ಬೇಕು? ಕೋಣೆಯೊಳಗೆ ನುಗ್ಗಿ ಹೌದು. ಬಾಗಿಲನ್ನು ಹಾಕಿಕೊಂಡು ಹ್ಮ್. ಚಿಲಕವನ್ನು ಕೂಡ ಹಾಕಿದ್ಯಾ? ಮತ್ತೆ? ನೀನು ಬಂದಿದ್ಯಾ ಹೊರಗೆ? ನಾನು ಇರುವಾಗ ಮತ್ತೆ ಅವಳಿಗೆ ಹೂವನ್ನು ಒಂದು ಮುಡಿಸಿದ್ದು? ಮಾತು ಹೇಳಿದ್ದೀನಿ. ಹೌದು ಹೌದು. ನಿನಗೆ ಈ ಒಂದು ಪುಷ್ಪ ಬೇಡ, ಸಾವಿರಾರು ಪುಷ್ಪಗಳನ್ನು ಮುಡಿಯುವಂತ ಆ ವೃಕ್ಷವನ್ನೇ ಈ ಕಡೆಗೆ ಇಳಿಸ್ತೇನೆ ಎಂಬುದು. ಇವತ್ತು ಅವಕಾಶ ಬಂದಿದೆ ಸ್ವಾಮಿ. ಈ ಸಮಯ ಸಾಧಕ್ಕೆ ಹೌದು, ಸಮಯ ಸಾಧಕ್ಕೆ ಹೌದು. ನೀನು ಸಾಧಿಸಬೇಕು, ಇಲ್ಲದ್ರೆ ಬಿಡುವುದಿಲ್ಲ. ಹಾಗಾದ್ರೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ನಿಮ್ಮ ಒಂದು ಅಭಿಪ್ರಾಯ ಅಲ್ಲ. ಹೌದು. ಹಾಗಾದ್ರೆ ತಡ ಮಾಡುವುದಲ್ಲ. ಅದು ಗರುಡ ಕಾಯ್ತಾ ಇದ್ದಾನೆ ಹೌದು, ನಮ್ಮನ್ನು. ಹೌದು. ಅವನು ರೆಕ್ಕೆ ಪಡೆಯುವ ಮೊದಲು ಅವನ ಬಳಿಗೆ ಹೋಗಿ ಸೇರೋಣ. ಹೋಗೋಣ ನಾವು. ಶ್ರೀ ಗಜಮುಖಗೆ ಅರತಿ ಬೆಳಗಿರಿ ಶ್ರೀ ದುರ್ಗೆಗೆ ಗಜಮುಖಗೆ ಅರತಿ ಬೆಳಗಿರಿ ಶ್ರೀ ದುರ್ಗೆಗೆ ಜಯ ಜಯ ಸ್ನೇಹಿತರೆ, ಬನ್ನಿ ಹಾಗಾದರೆ ಈ ಚಿಕ್ಕ ಮೇಳ ಮತ್ತು ಮನೆ ಮನ ಯಕ್ಷಗಾನದ ಬಗ್ಗೆ ಅವರಿಂದಲೇ ಒಂದಿಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳುವ. ಈ ದುರ್ಗಾ ಪರಮೇಶ್ವರಿ ನಮ್ಮ ಆರಾಧ್ಯ ಮೂರ್ತಿ ದೇವರನ್ನ ಶಿರಸ ಸಾನ್ನಿಧ್ಯವನ್ನ ಮನಸಾರೆ ಸ್ಮರಿಸುತ್ತಾ ಇಂದಿನ ದಿವಸ ನಾವು ಮನೆ ಮನೆ ಯಕ್ಷಗಾನವನ್ನ ಆಡಿ ತೋರಿಸಲು ನಿಮ್ಮ ಮನೆಗೆ ಬಂದಿದ್ದೇವೆ. ಯಾಕಾಗಿ ಈ ಮನೆ ಮನೆ ಯಕ್ಷಗಾನ, ಯಾಕೆ ಈ ಮನೆ ಕಾರ್ಯಕ್ರಮ ಯಾಕಾಗಿ ನಾವು ಹಮ್ಮಿಕೊಂಡಿದ್ದೇವೆ, ಯಾಕಾಗಿ ಮನೆ ಮನೆಗಳಲ್ಲಿ ಮಾಡಬೇಕು, ಇದರ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದರೆ, ಬಹುಶಃ ಅದೆಷ್ಟೋ ವರ್ಷಗಳ ಹಿಂದೆ ಯಕ್ಷಗಾನದ ಉಗಮವಾಗಿದೆ. ಆದರೆ ಅದು ಮುಂದೆ ಹೇಗೆ ಬೆಳೆಯಿತು ಎಂಬುದಕ್ಕೆ ಯಾವುದಂತಹ ನಿಖರವಾದಂತಹ ಸಾಕ್ಷಿ ಇಲ್ಲ. ಆದರೆ ಬೆಳೆದು ಬೆಳೆದು ಇವತ್ತೊಂದು ಉತ್ತುಂಗದ ಶಿಖರದಲ್ಲಿದೆ ಯಕ್ಷಗಾನ. ಇಂತಹ ಸಂದರ್ಭದಲ್ಲಿ ನಾವು ಈ ಮನೆ ಮನೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ಯಾಕೆ? ಹಿಂದಿನ ಕಾಲ ಒಂದು ಇತ್ತಂತೆ. ಹೇಗೆ ಅಂತ ಹೇಳಿದರೆ, ಕಲಾವಿದರು ಬೆಳೆಬೇಕಾದ್ರೆ ಅದು ಮನೆಯಲ್ಲಿ ಶಿಕ್ಷಣ ಸಿಗಬೇಕು. ಆ ಶಿಕ್ಷಣ ಅದನ್ನು ಹೇಗೆ ಅವರು ರೂಢಿಸಿಕೊಳ್ಬೇಕು ಅಂತ ಹೇಳಿದರೆ, ಮನೆ ಮನೆ ಯಕ್ಷಗಾನದ ತಂಡದಲ್ಲಿ ಅವರನ್ನು ತನ್ನನ್ನು ತಾನು ತೊಡಗಿಗೊಳಿಸ್ತಿದ್ರು. ಯಾಕೆ? ಮುಂದೆ ದೊಡ್ಡ ಮೇಳದಲ್ಲಿ ಅವರಿಗೆ ಒಂದು ಆ ಪಾತ್ರವನ್ನು ನಿರ್ವಹಣೆ ಮಾಡಬೇಕಿದ್ರೆ ನೇರವಾಗಿ ಆತ ರಂಗವನ್ನು ಏರಲು ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡುವುದು? ಅದಕ್ಕೆ ಈ ಚಿಕ್ಕ ಮೇಳದಂತಹ ಈ ಮನೆ ಮನೆ ಯಕ್ಷಗಾನದಂತಹ ಈ ಕಾರ್ಯಕ್ರಮದಲ್ಲಿ ಅವರನ್ನು ಮೊದಲಾಗಿ ವೇಷ ಮಾಡಿಸಿ ಸರ್ವ ಸನ್ನದ್ಧಗೊಳಿಸಿ ಹಿಂದಿನ ಕಾಲದಲ್ಲಿ ದೊಡ್ಡ ಮೇಳಗಳಲ್ಲಿ ಅವರಿಗೆ ಒಂದು ಅವಕಾಶವನ್ನು ನೀಡ್ತಿದ್ರು. ಹಾಗಾದರೆ ಪ್ರಸ್ತುತ ಜಗತ್ತಿನಲ್ಲಿ ಚಿಕ್ಕ ಮೇಳ ಇಲ್ಲ. ಯಾಕೆಂತ ಹೇಳಿದರೆ ದೊಡ್ಡ ಮೇಳ ಬಹಳ ಒಂದು ಸೊಗಸಾಗಿ ಮೂಡಿ ಬರ್ತಿದೆ. ಆದರೂ ಅದೆಷ್ಟೋ ಕಲಾವಿದರು ದೊಡ್ಡ ಮೇಳ ಈಗ ಬಹುಶಃ ಹೆಚ್ಚಿನ ಕಡೆ ಇದು ಮಳೆಗಾಲದಲ್ಲಿ ಮಾಡ್ತಾರೆ. ಯಾಕೆಂತ ಹೇಳಿದರೆ ಈ ಬೇಸಿಗೆ ಕಾಲದಲ್ಲಿ ಅವರಿಗೆ ಯಕ್ಷಗಾನದ ದೊಡ್ಡ ಮೇಳದ ತಿರುಗಾಟ ಇರ್ತದೆ, ಮಳೆಗಾಲದಲ್ಲಿ ಇರುವುದಿಲ್ಲ, ಅವರ ಜೀವನೋಪಾಯಕ್ಕಾಗಿ. ಹಾಗಾದರೆ ನಮ್ಮ ತಂಡದಲ್ಲಿ ಯಾಕೆ ನಾವು ಇದನ್ನು ಈ ಬೇಸಿಗೆ ಕಾಲದಲ್ಲಿಯೂ ಮಾಡ್ತೇವೆ? ಎಲ್ಲ ಚಿಕ್ಕ ಮೇಳಗಳಲ್ಲೂ ಹೆಚ್ಚಿನ ಸಂಖ್ಯೆದು ಮಾಡುವುದು ಎಲ್ಲಿ ಅಂತ ಹೇಳಿದರೆ ಅದು ಪೇಟೆಯಲ್ಲಿ. ನಾವಿಲ್ಲಿ ಯಾಕೆ ಮಾಡುವುದು ಅಂತ ಹೇಳಿದರೆ, ಮಳೆಗಾಲದಲ್ಲಿ ಯಾವುದೇ ವಾಹನಗಳನ್ನು ಓಡಾಟ ಮಾಡಲು ನಮಗಿಲ್ಲಿ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ದರಿಂದಲೇ ಇದನ್ನು ಈ ಕಾಲದಲ್ಲಿ ನಾವು ಮನೆ ಮನೆ ಯಕ್ಷಗಾನವನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ಈ ಹಳ್ಳಿ ಪ್ರದೇಶಗಳಲ್ಲಿ ಮಾಡ್ತಿದ್ದೇವೆ. ಮುಂದೆ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಸಂಸ್ಥೆ ಅದೆಷ್ಟೋ ಈಗ ನೇರವಾಗಿ ನಾವು ಅನಾರೋಗ್ಯರಿಗೆ ಆಗಲಿ ಅಥವಾ
ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡ್ತೇವೆ, ಆದಷ್ಟು ನಮ್ಮಿಂದ ಕೈಯಿಂದಾದ್ರೂ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯೂ ಹಾಗೆ, ಇದರ ಎಲ್ಲ ಹಣವು ನಮಗೆ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ನಾವು ದೇವಸ್ಥಾನಗಳಿಗೆ ಕೊಡುವುದು. ಪ್ರತಿಯೊಬ್ಬ ಕಲಾವಿನಿಗೂ ತನ್ನದೇ ಆದಂತಹ ಸಂಭಾವನೆಯನ್ನು ಕೊಡಬೇಕು. ದಿನದ ಖರ್ಚು ಎಲ್ಲೋ ಅದರಲ್ಲಿ ಬರಬೇಕು. ಅದನ್ನ ಬಂದ ನಂತರ ನಾವು ಅದನ್ನು ಸಂಸ್ಥೆಗೆ ಕೊಡ್ತೇವೆ. ಮಾತ್ರ ಅಲ್ಲ, ಆ ದೇವಸ್ಥಾನಕ್ಕೆ ನಮ್ಮಿಂದ ಏನಾಗಬೇಕು ಖಂಡಿತವಾಗಿ ಕೊಡ್ತೇವೆ. ಅಲ್ಲದೆ ನಾವು ಊರಲ್ಲಿ ಹೋದಂತಹ ವೇಳೆಯಲ್ಲಿ ಯಾರಾದರೂ ಅನಾರೋಗ್ಯರಿದ್ದರೆ ನಮ್ಮಿಂದ ಏನು ಕೈಲಾದಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗ್ತದ ಅದನ್ನು ಕೊಟ್ಟು, ಅಲ್ಲಿ ಅಂಗವಿಕಲರಿದ್ದರೆ ಅವರಿಗೂ ನಾವು ಸಹಾಯ ಮಾಡ್ತೇವೆ. ಮಾತ್ರ ಅಲ್ಲ, ಹೆಚ್ಚಿನ ಕಡೆಯಲ್ಲಿ ನಾವು ಯಾವುದೇ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ. ಮನೆಗಳಲ್ಲಿ ಮನೆ ಯಕ್ಷಗಾನ ಮಾಡುವಂಥ ಸಂದರ್ಭದಲ್ಲಿ ಮನೆ ಯಕ್ಷಗಾನ ಈ ತಂಡದವರು ಉಳ್ಳಾರ್ತಿ ದುರ್ಗಾ ಪರಮೇಶ್ವರಿ ಇವರ ಒಂದು ವಿಗ್ರಹವನ್ನು ಶೃಂಗಾರ ಮಾಡಿಕೊಂಡು ಮನೆಗೆ ಬರುತ್ತೇವೆ ನಾವು. ಹಾಗೆ ಗೆಜ್ಜೆಯನ್ನು ಕಟ್ಟಿ ಭಾಗವತೋತ್ತಮರು ಒಂದು ಆಯ್ದ ಒಂದು ಕೆಲವು ಪ್ರಸಂಗಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಸಣ್ಣದಾದಂಥ ಪ್ರಸಂಗವನ್ನು ಮನೆಗಳಲ್ಲಿ ಆಡಿ ತೋರಿಸ್ತೇವೆ. ಈ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಗೆ ಮಂಗಳಾರತಿ ನಡೆಸುವಂಥದ್ದಾಗಿರಲಿ, ಪೂಜಾ ಪುರಸ್ಕಾರ ಆಗಿರಲಿ, ಎಲ್ಲವೂ ಮನೆಯವರಿಂದ ನೆರವೇರುತ್ತದೆ. ಹೀಗೆ ಮನೆಯ ಬಾಗಿಲಿಗೆ ದೇವರೊಂದಿಗೆ ಚಿಕ್ಕ ಮೇಳದ ಎಲ್ಲ ಕಲಾವಿದರ ಆಗಮನವಾಗುವುದು. ಹಾಗೆ ಈ ಸಂದರ್ಭದಲ್ಲಿ ನಡೆಸುವಂಥ ಒಂದು ಗೆಜ್ಜೆ ಸೇವೆ, ಆ ಗೆಜ್ಜೆ ಸೇವೆಯಿಂದ ಒಂದು ಈ ಮನೆಯ ಸುತ್ತಮುತ್ತ ಇರುವಂಥ ಅಗೋಚರವಾಗಿ ಐಕ್ಯವಾಗಿರುವ ಎಲ್ಲ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಎನ್ನುವಂಥದ್ದು ನಂಬಿಕೆ ಇದೆ. ಅಂತೆಯೇ ಆ ನಂಬಿಕೆಯನ್ನು ನಾವು ಮನೆಯವರಲ್ಲಿ ಮತ್ತು ಈ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಭಕ್ತರಲ್ಲಿ ಮೂಡಿಸುವ ಮೂಲಕ ಆ ಮನೆಗೆ ಒಳ್ಳೆಯದಾದಂಥ ಒಂದು ಮನಸ್ಸು ಮತ್ತು ಅವರು ನಡೆಸುವಂತಹ ವ್ಯವಹಾರಗಳು ಉತ್ತಮವಾಗಿ ನೆರವೇರುವಂತೆ ಮತ್ತು ಅವರ ಕಾರ್ಯದಲ್ಲಿ ಏಕಾಗ್ರತೆ ಮೂಡುವಂಥ ಒಂದು ಕೆಲಸವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಮತ್ತು ಒಂದು ಕೆಲವು ಸಂದರ್ಭದಲ್ಲಿ ಅವರಿಗೆ ಮನೋರಂಜನೆ ಬೇಕಾಗ್ತದೆ. ಆ ಮೂಲಕವಾಗಿಯೂ ಮನೆಯಲ್ಲಿ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಅದರಿಂದ ಒದಗುವುದು. ಹಾಗೆ ಎಳೆಯ ಮಕ್ಕಳಿರ್ಬೋದು ಅಥವಾ ವಯೋವೃದ್ಧರಿರ್ಬೋದು, ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿದಂಥ ಕೆಲವು ವೃದ್ಧರು ಕೂಡ ಆ ಒಂದು ಯಕ್ಷಗಾನವನ್ನು ಅವರ ಕಣ್ಣ ಮುಂದೆ ಆಡಿ ತೋರಿಸುವಾಗ, ಮತ್ತೆ ಯಾಕೆಂದರೆ ಅವರು ಬಹಳ ಹಿಂದಿನ ಅವರ ಯೌವನ ಕಾಲದಲ್ಲಿ ಯಕ್ಷಗಾನವನ್ನು ನೋಡಿ ಅದರ ಅಭಿಮಾನಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಮಲಗಿದಂಥ ಬೆಡ್ಡಿನ ಎದುರುಗಡೆಗೆ ನಾವು ಒಂದು ಯಕ್ಷಗಾನವನ್ನು ಮಾಡುವಾಗ ಅವರು ಪಡುವಂಥ ಆನಂದ ಅಷ್ಟಿಷ್ಟಲ್ಲ, ಮತ್ತು ನಮ್ಮನ್ನು ಬಹಳಷ್ಟು ಅವರು ಆತಿಥ್ಯ ಭಾವದಿಂದ ಕಾಣುತ್ತಾರೆ. ಹೀಗೆ ಹಲವಾರು ಘಟನೆಗಳು ನಮಗೆ ಈ ವಿಷಯದಲ್ಲಿ ಗೊತ್ತಾಗ್ತದೆ. ಸುಮಾರು ನಾವು ಒಂದು 60,000 ಮನೆಗಿಂತ ಹೆಚ್ಚು ಈ ಹಿಂದೆ ನಾವು ಸಂಪರ್ಕವನ್ನು ಮಾಡಿರ್ತೇವೆ. ಮತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲಾಗಿ ನಾವು 2 ದಿವಸಕ್ಕಿಂತ ಮೊದಲು ಅವರಿಗೆ ನಮ್ಮ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಡುವ ಮೂಲಕ ನಮ್ಮ ಒಂದು ಬರುವಿಕೆಯನ್ನು ನಾವು ಖಚಿತಪಡಿಕೊಳ್ತೇವೆ. ಮತ್ತು ಯಾವುದೇ ರೀತಿಯಾದಂಥ ಅವರಿಗೆ ಕಷ್ಟ ಇದ್ದಲ್ಲಿ ಅವರು ಹೇಳ್ತಾರೆ, ಇವತ್ತು ಈ ಸಲ ಬೇಡ, ಇನ್ನೊಂದು ಸಲ ಬನ್ನಿ ಅಂತ ನಾವು ಸಂತೋಷವಾಗಿ ಒಪ್ಪಿಕೊಂಡು ಮತ್ತೊಂದು ಸಲ ಅವರು ಕರೆ ಮಾಡುವಾಗ ಆ ಮನೆಗೆ ಹೋಗ್ತೇವೆ. ಹಾಗೆಯೇ ಪ್ರತಿಯೊಂದು ಮನೆಗೆ ಹೋಗ್ತೇವೆ. ಯಾವುದೇ ಜಾತಿ ಭೇದ ನಮ್ಮಲ್ಲಿಲ್ಲ. ಎಲ್ಲರ ಮನೆಗೆ, ಹಿಂದೂ ಬಾಂಧವರ ಎಲ್ಲರ ಮನೆಯ ಒಳಗೆ ದೇವರನ್ನಿಟ್ಟು ನಾವು ಮನೆಯ ಒಳಗೆ ಅಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡುವುದು ಮತ್ತು ಅವರು ಪ್ರೀತಿಯಿಂದ ಕೊಟ್ಟಂಥ ಯಾವುದೇ ಕಾಣಿಕೆಗಳನ್ನು ಸ್ವೀಕಾರ ಮಾಡೋದರ ಮೂಲಕ ನಾವು ಅವರು ಕೊಡುವಂಥ ಯಾವುದೇ ತಿಂಡಿ ತಿನಿಸುಗಳು ಒಂದಿಷ್ಟು ಪ್ರೀತಿಯಿಂದ ಕೊಡ್ತಾರೆ, ಅದೆಲ್ಲವನ್ನು ನಾವು ಎಲ್ಲರ ಮನೆಯಲ್ಲೂ ಸ್ವೀಕಾರ ಮಾಡ್ತೇವೆ. ಯಾವುದೇ ಅಲ್ಲಿ ನಾವು ತಿನ್ನುವುದಿಲ್ಲ, ಮಾಡುವುದಿಲ್ಲ ಎನ್ನುವಂಥ ಭಾವನೆ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಈ ಜನರಿಗೆ ನಮ್ಮ ಒಂದು ಯಕ್ಷಗಾನದಿಂದ ಒಳ್ಳೆಯ ಒಂದು ಮೌಲ್ಯ ಅರಿವಾಗ್ತದೆ ಮತ್ತು ಒಗ್ಗಟ್ಟಾಗಿ ಇರುವಂಥ ಒಂದು ಮನೋಭಾವನೆ ಮೂಡುತ್ತದೆ. ಹೀಗಾಗಿ ಜಾತ್ಯತೀತ ರಾಷ್ಟ್ರ ಅಂತ ನಾವು ಹೇಳುತ್ತೇವೆ. ಅಂಥ ಒಂದು ಜಾತ್ಯತೀತತೆಯನ್ನು ನಾವು ಈ ಪ್ರಯೋಗದ ಮೂಲಕ, ಅನುಷ್ಠಾನದ ಮೂಲಕ ಮಾಡಿ ತೋರಿಸ್ತೇವೆ ಎಂಬುದರಲ್ಲಿ ನಾವು ಬಹಳಷ್ಟು ಈ ವಿಚಾರವನ್ನು ಹೇಳುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಶುಭವಾಗಲಿ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.